ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರಿ ನೋಳಿ ಸುದ್ದಿ ಉಲ್ಲರಿಪ್ಪು ಶುರುವಾಯ್ತು ಜಾರದ ಗುಡ್ಡ ಮೆಂಬಲ್ ಸಂಕತೆ ಸೋರ ಆಲ್ಮಾರ್ ಕಣ್ಣುಂಟುಳ್ಳರು ಮಾರ್ಗತೆ ಕಿನಾವು ಚೋಪು ಕಲ್ಲರೆ ಕೋರೆಲ್ ಎಡಂಗೇರ್ ಬಿಐಟಿ ಪ್ರತಿಭಟನೆ ನಂಗಲೆದು ಗಟ್ಟಿ ಇಟ್ಟಿಗೆ ಬಾಂಬ್ ಕೊಟ್ಟು ಬಾಟಿಲ್ಲ ಇದು ಕೋರೆರೆ ದನಿಮಾರೆ ಫಲಕ ತನ್ನಿ ಒಲಿ ಪೋಟೋಗು ಇರಜ್ಜಂಡು ಕೋಟಿರೆ ಸೊರಪನಿ ಇದು ಕಾದರೆ ಫಲಕ ನಾಟಕಲ್ ವಂಡರ್ ಸಿಟಿಲ್ ತೊಡಗಿತ್ತು ಮೆಹಂದಿ ಹೌಸ್ ಕೆಸಿ ರೋಡ್ ತೊಡಗಿತ್ತು ಕೊರೋಡಿ ಬೆಲೆರೆ ಮರಂದ್ರೆ ಜನೌಷಧಿ ಕೇಂದ್ರ ಕುತ್ತಾರ್ಲು ನಡೆದಿತ್ತು ರೋಟರಿ ಕ್ಲಬ್ ಚೆನ್ನಂಗ್ ಎಂದ್ರೆ ಗುರ್ತಾಕ್ರೆ ಲೇಸ್ ಬೋಳಿಯಾರ್ ಗ್ರಾಮത്തെ ಜಾರದಗುಡ್ಡೆ ಬಿನ್ನೆ ಅಮ್ಮೆಮಲ್ತೆ ಆಲ್ಮರೆ ಕಿನವರೆ ಫಲೆಮೆ ಜಾರದಗುಡ್ಡೆಲ್ ಸಂಕಾಕ್ರೆ ಸೊರಪನಿಕ್ ಬೋಳಿಯಾರ್ ಗ್ರಾಮ ಪಂಚಾಯತ್ರೆ ತಲೆಮೂಪ ಜಸಿಂತ ಪಿಂಡು ತೊಡಕ ಕೊಡ್ತಿತ್ತು ಬೋಳಿಯಾರ್ ಗ್ರಾಮത്തെ ಜಾರದಗುಡ್ಡ ಮೆಂಬಳ ಆಯ್ತು ಪಾವೂರ್ ಗ್ರಾಮത്തെ ಇನೋಲಿಗೆ ಹೋಗು ಅಡ್ಡ ಬನ್ನೊಂಟಿನ್ನೆ ಜಾರದಗುಡ್ಡ ಸಂಕತಿ ಸೊರಪನಿ ತೊಡಗಿರು ಅಂಗನ ಎದ್ಲು ಸಂಕತಿ ಪಿಚ್ಚಿ ತಿನ್ನೆ ಚನಿ ಬಿಟ್ಟು போயிரு ಎನಿ ಉಡ ಉಲ್ಲೆ ಕಂಡತ್ತು ಮಾರ್ಗ ಹಿಂಗ ಮಾತ್ರ ಸಂಕ ಹಾಕಿ ஒரு ಬೆಲೆ ಬಂಡು ಈ ಕಂಡ ಸರ್ಕಾರದ ಅಲ್ಲ ಅಂಗನಿಕ್ಕೆ ಮತ್ತು ಕಂಡತ್ತೆ ದನಿಮಾರ್ ಮಾರ್ಗಕ್ಕೂ ಒಪ್ಪನವರು ಮಳೆಗಾಲத்துக்கு ಕಂಡ ತನ್ನಿಲ್ ಮುನ್ನೂರು ಅಂಗನೆ ಇಕ್ಕೊಮತ್ತುಗು ನರನೊಂಟು ಹೋಗು ಆಲ್ಮಾರ್ಗ ಆವುಲ್ಲೆ ಅಂಗಂತೆ ಪರಿಸ್ಥಿತಿ ಉಡ ಇಕ್ಕೊಮತ್ತುಗು ಮಾರ್ಗ ಇಲ್ಲೆಂಗ್ ಸಂಕ ಹಾಕಿದ ಏದೋ ಉಪಕಾರ ಇಲ್ಲ ಅಂತ ಅವ್ರು ಇನ್ನೋಳಿರೆ ಅಮ್ಮೆಂಬಲ ಜಾರದ ಗುಡ್ಡೆದು ಕಂಡತ್ತಲ್ಲಿ ಪೋಯಂಗ್ 6 ಕಿಲೋಮೀಟರ್ ಮಾತ್ರ ಉಲ್ಲೆ ಮಳೆಗಾಲದಲ್ಲಿ ಚುತ್ತಾಯಿಟ್ಟು ಹೋಗು 1 ಕಿಲೋಮೀಟರ್ ಅವರು ಸಂಕ ಪಿನ್ನ ಮಾರ್ಗ ಹೆಂಗ್ ಚಮ್ಮೆರಾಯತೆ ಆಲ್ಮಾರ್ಗ ಉಪಕಾರ ಅವರು ಸಂಕತಿ ಪಿಚ್ಚಿ ಇನ್ನೆ ಚನಿ ಬಿರ್ನಿತ್ ಬೋಲೆಮೆ ಮಾರ್ಗತಿ ಪಿಚ್ಚೆ ಚನಿ ಬಿರಿಯಟ್ಟು ಆಲ್ಮಾರ್ ಚಂದೊಂಟುಲ್ಲಾರು ಸಂಕತೆ ಸೊರಪನಿಕ್ ಬೋಳಿಯಾರ್ ಗ್ರಾಮ ಪಂಚಾಯತ್ ತಲೆಮುಪಾಯಿ ಜೆಸಿಂತ ಪಿಡ್ಡು ನ್ಯಾರಸೆ ತೊಡಕ ಹೊಡ್ತಿತ್ತು ಅದ್ರ ಪಿನ್ನೆ ಮುಂದೆ ಐಮ ಶಾಸಕ ಕಾದರ್ ಸಂಕ ಪಿನ್ನೆ ತೆರುವಾಕ್ರೆ ಸೊರಪನಿಕ್ ತೊಡಕ ಹೊಡ್ತರು ಇದು ಆಲ್ಮಾರ್ಗ್ ಬೇನ್ ಮೈತಾವ್ರೆ ಸೊರಪನಿ ಅದಲ್ಲಂಟು ಅಯ್ಯಲ್ ಸ್ವಂತದ್ದುಗಲ್ಲ ಅಂಗನಿಕ್ಕೆ ಮತ್ತು 6 ಎಡಂಗೇರ್ ಹಾಕಂಡು ಚಂದത്തിൽ ಸೊರಪನ್ ನಡ್ಕೋ ಕೈ ಸೇರ್ಪಾಟನುಂಟು ವಸಿಯತ್ ಹಾಕಿತ್ತು ಬೋಳಿಯಾರ ಗ್ರಾಮದ ಜಾರದಗುಡ್ಡೆ ಈ ಪ್ರದೇಶದಲ್ಲಿ ಮುರತ್ತಗುಂಡೆ ಅಂತೇಳಿ ಹೆಸರಿದೆ. ಇಲ್ಲಿಂದ ಸಂಪರ್ಕ ಸೇತುವೆ ನಮ್ಮ ಪಾವೂರಿಗೆ ಕನೆಕ್ಷನ್ ಕೊಡುವಂತಹ ಈ ಸುಸಂದರ್ಭದಲ್ಲಿ ಈಗ ತಾನೇ ಶಾಸಕರು ಗುದ್ದಲಿ ಪೂಜೆಯನ್ನು ನಡೆಸಿ ತಮ್ಮ ಕಾರ್ಯನಿಮಿತ್ತ ಇಲ್ಲಿಂದ ತೆರಳಿದರು. ಈ ಭಾಗದ ಮತ್ತು ಆಸುಪಾಸಿಗೆ ಸಂಪರ್ಕ ಒಂದು ಸೇತುವೆ ಬೇಕಂತ ಸುಮಾರು ವರ್ಷದಿಂದ ನಮ್ಮ ಬೇಡಿಕೆ ಇತ್ತು. ನಮ್ಮ ಈ ಬೇಡಿಕೆಗೆ ಸ್ಪಂದಿಸಿ ಶಾಸಕರು ಅನುದಾನ ಇಟ್ಟು ಈ ಕೆಲಸವು ಪ್ರಗತಿಯಲ್ಲಿ ನಡೀಲಿಕ್ಕೆ ಅವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕೆಲಸ ಮಾಡುವವರಿಗೆ ಮತ್ತು ಅನುದಾನ ಒದಗಿಸಿಕೊಟ್ಟ ಶಾಸಕರಿಗೆ ದೇವರಲ್ಲಿ ಪ್ರಾರ್ಥಿಸುವ ಒಳ್ಳೆಯ ಆಯುರಾರೋಗ್ಯ ಕರುಣಿಸಲಿ. ಇಲ್ಲಿ ಕೆಲಸವು ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ದೇವರ ಅನುಗ್ರಹ ಸದಾ ಇರಲಿ ಮತ್ತು ಈ ಆಸ್ಪಾಸಿನಲ್ಲಿ ಇರುವವರಿಗೆ ನಮ್ಮ ಏನೂ ಕೆಲಸ ಮಾಡುವುದಾದ್ರೆ ಸಹ ಎಲ್ಲರ ಒಳಿತಿಗಾಗಿ ಮಾಡ್ತೇವೆ ಎಂಬ ಭಾವನೆ ಎಲ್ಲರ ಮನಸ್ಸಲ್ಲಿ ಇರಲಿ. ತಾಲೂಕ್ ಪಂಚಾಯತ್ ಪಿರಾಕ್ರ ಸದಸ್ಯ ಅಬ್ದುಲ್ ಜಬ್ಬಾರ್ ಬೋಲಿಯರ್ ಮುಂಡಿತ್ತು ಉಡ ಸಂಕ ಪಿನ್ನೆ ತೆರುವಾಯಂಗ್ ಪಾವೂರ್ ಗ್ರಾಮತ್ತಿಗೆ ಮಾತ್ರ ಅಲ್ಲಾಂಟು ಬೋಳಿಯಾರ್ ಗ್ರಾಮത്തെ ಆಲ್ಮಾರ್ಗು ಚಮ್ಮೆ ಉಪಕಾರ ಅವರು ಇದು ಜಂಡು ಗ್ರಾಮത്തെ ಆಲ್ಮಾರೆ ಚಮ್ಮೆ ವರ್ಷದ ಕಿನವ ಐರಂಟು ಚಂತು ಬೋಳಿಯಾರ್ ಗ್ರಾಮದ ಅಮ್ಮೆಂಬಲ ಜಾರದಗುಡ್ಡೆ ಅಮ್ಮೆಂಬಲ ಕೋಟೆಗೆ ಸಂಪರ್ಕ ಈ ಸೇತುವೆಯ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ವಿಧಾನಸಭೆಯ ಉಪನಾಯಕರು ಆದಂಥ UT ಖಾದರ್ ಅವರಿಗೆ ಇಲ್ಲಿಯ ಗ್ರಾಮಸ್ಥರ ಪರವಾಗಿ ನನಗೆ ಮೊದಲನೆಯಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಒಂದು ಸೇತುವೆ ಸಂಪರ್ಕ ರಸ್ತೆ ಆಗಬೇಕಂತೇಳಿ ಹಲವಾರು ವರ್ಷಗಳ ಒಂದು ಬೇಡಿಕೆಯಾಗಿದೆ. ಈ ಬೇಡಿಕೆ ಸುಮಾರು ಹಲವಾರು ಬಾರಿ ನಾವು ಕೂಡ ಅಮ್ಮೆಂಬಲ ಕೋಟೆ ಮತ್ತು ಜಾರದಗುಡ್ಡೆ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಹಲವಾರು ಬಾರಿ ನಾವು ಸಭೆ ನಡೆಸಿಕೊಂಡು ಈ ಒಂದು ಜಾಗವನ್ನು ನಮಗೆ ಸಹಕಾರ ಮಾಡಿದರೆ ಈ ಒಂದು ಸಂಪರ್ಕವನ್ನು ನಾವು ಮಾಡಿಕೊಟ್ಟರೆ ನಮ್ಮ ಪಾವೂರು, ಇನೋಲಿ ಮತ್ತು ಬೋಳಿಯಾರು ಅಮ್ಮೆಂಬಲ ಕೋಟೆಗೆ ಒಂದು ಜನರಿಗೆ ಪ್ರಯೋಜನ ಆಗುವಂಥ ಒಂದು ಕೆಲಸ ಆಗಿದೆ. ಈ ಕೆಲಸ ಕಾರ್ಯ ನಡೆಯುವಾಗ ತಮ್ಮ ಊರಿನವರೆಲ್ಲರ ಸಹಕಾರ ಮತ್ತು ಇರಲಿ ಮತ್ತು ಇದಕ್ಕೆ ಸಹಕರಿಸಿದಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಇಲ್ಲಿಯ ಸದಸ್ಯರು ಮತ್ತು ಅಮ್ಮೆಂಬಲದ ಎಲ್ಲ ಈ ಗ್ರಾಮ ಪಂಚಾಯತಿನ ಸದಸ್ಯರನ್ನ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬೋಳಿಯಾರ್ ಗ್ರಾಮ ಪಂಚಾಯತ್ರಿ ಜಂಡ ಮತ್ತೆ ತಲೆಮೂಪ ಅಬ್ದುಲ್ ಶುಕೂರ್ ಸದಸ್ಯ ರಮೇಶ್ ಶೆಟ್ಟಿ ಪಿನ್ನ ನೇದಕ ಮಾರಿನಾರ್ ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಬೋಳಿಯಾರು ಪಿನ್ನ ಪಾವೂರ್ ಗ್ರಾಮತೆ ಇನೋಲಿ ಪದವುಲ್ಲಿ ಚೋಪು ಕಲ್ಲುರೆ ಕೋರೆಲ್ಲ ಎಡಂಗೆರ ಅವ್ರು ಚಂತು ಬ್ಯಾರಿಸ್ರೆ ಮಕ್ಕ ಪಿನ್ನ ಅವ್ರತೆ ಅಧಿಕಾರಿಮಾರು ಪ್ರತಿಭಟನೆ ಹಾಕ್ಯಾರ
ഇനോളി പദവുലെ ചോപ്പ് കല്ലറെ കോലൽ ദൂലു പിന്നെ ശബ്ദ ബണ്ടുണ്ട് ബാരിസ് കോളേജിലെ മക്ക പിന്നെ മാസ്റ്റർമാർ പ്രതിഭಟನೆയാക്കിയാರು ബോളിയാർ പിന്നെ പാവു ഗ്രാമത്തെ ഇനോളി പദവുಲು ചോപ്പ് കല്ലറെ കോരെ തുടങ്ങിയിട്ട് 20 ವರ್ಷമായി കഴിഞ്ഞിರು 12 ವರ್ಷ ಮುನ್ನಲು ಬ್ಯಾರಿ ಇಂಜಿನಿಯರಿಂಗ್ ಕಾಲೇಜ್ ಉಡ ಜಾಗ എടുത്തത് ಕಾಲೇಜ್ തുടങ്ങിനാർ ഇപ്പുറത്തേക്ക് കോളേജിക്ക് കോരയുടെ ദൂലു പിന്നെ ശബ്ദ പറഞ്ഞു തുടങ്ങിയത് മക്കൾക്ക് പഠിക്കുവായിട്ടില്ല ഇതിൽ അധികാരിക്ക് ചൊന്നെങ്കും അങ്ങ് അതിൽ നിപ്പാട്ട് ഏതൊരു സ്വറപ്പനി എത്തോണ്ടില്ല എന്നിട്ട് ബാരിസിലെ മക്ക പിന്നെ മാസ്റ്റർമാർ ബാരിസിലെ ഗേറ്റ് എതിർಲು നിന്നിട്ട് പ്രതിഭಟನೆയാക്കിയാರು ಪ್ರಾಬ್ಲಮ್ ಕೋವಿಡಿಂದ ಪ್ರಾಬ್ಲಮ್ ಆಗಿ 2 ಇಯರ್ಸ್ ನಮಗೆ ಲಾಕ್ಡೌನ್ ಇದೆ, ಆನ್ಲೈನ್ ಕಾಲೇಜಸ್ ಎಲ್ಲ ಆಗಿತ್ತು, ಕ್ಲಾಸಸ್ ಬರೋಕ್ಕಾಗಲ್ಲ ಸರ್. ಈಗ ನಮ್ಮ ಚಾನ್ಸ್ ಬಂದಿದೆ ಕಾಲೇಜೆಲ್ಲ ಬರೋಕ್ಕೆ. ಆದರೆ ಇವರೆಲ್ಲ ಮೈನಿಂಗ್ ಮಾಡಿದ್ರೆ ನಮಗೆ ಪೊಲ್ಯೂಷನ್ ಆಯ್ತಿದೆ, ನಾಯ್ಸ್ ಪೊಲ್ಯೂಷನ್ ಆಯ್ತಿದೆ ಸರ್. ಈಗ ಎಕ್ಸಾಮ್ ನಡೀತೈತೆ ನಮಗೆಲ್ಲ, ಆದರೆ ನಮ್ಗೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಸೊ ನಾವೆಲ್ಲ ಹಾಸ್ಟೆಲಲ್ಲಿ ಇರೋದು, ಹಾಸ್ಟೆಲ್ ನಮ್ಮ ಕ್ಯಾಂಪಸ್ ಹಿಂದೆಗಡೆ ಇರೋದು, ಅದ್ರ ಪಕ್ಕನೇ ಮೈನಿಂಗ್ ಮಾಡ್ತಾರೆ ಇವರೆಲ್ಲ. ಡಸ್ಟ್ ಪೊಲ್ಯೂಷನ್ಸ್ ಎಲ್ಲ ಬರ್ತದೆ ನಮಗೇನೆ ಸರ್ ಹಾನಿಕರ ಆಯ್ತಾ ಇದು. ಅಲ್ಲಿಂದ ಇಲ್ಲಿ ಈಗ ಸ್ಟಾರ್ಟ್ ಮಾಡಿ ಲಾರಿ ಎಲ್ಲ ಸರ್ ಈ ಕಡೆ ಒಯ್ತದೆ, ಅದ್ರ ಮೇಲೆ ಡಸ್ಟ್ ಬರ್ತದೆ, ಅವ್ರು ಮೈನಿಂಗ್ ಮಾಡೋ ಡಸ್ಟ್ ಬರ್ತದೆ, ಅದೆಲ್ಲ ಬರ್ತದೆ ಸರ್. ಏನಾದ್ರು ಹೆಲ್ತ್ ಮೇಲೆ ಏನಾದರೂ ಎಫೆಕ್ಟ್ ಇಶ್ಯೂ ಆಗಿದೆ ಸರ್. ಡಸ್ಟ್ ಇನ್ನೇನು ಮಾಡ್ತೀವಿ ನಾವು, ಮತ್ತೆ ವಾಟರ್ ಸ್ಟಾಗ್ನೆಟ್ ಆಯ್ತದೆ, ವಾಟರ್ ಡ್ರೈನೇಜ್ ಆಯ್ತಲ್ಲ ಸರ್ ಪ್ರಾಪರ್, ಅದಕ್ಕಿಂತ ಮಸ್ಕಿಟೋಸ್ ಆಯ್ತಿದೆ, ಅದೆಲ್ಲ ಪ್ರಾಬ್ಲಮ್ ಇದೆ ಸರ್, ಹೆಲ್ತ್ ಪ್ರಾಬ್ಲಮ್ ಸರ್. ಅದಕ್ಕೆಲ್ಲ ಧೂಳು ಮತ್ತು ಡಸ್ಟ್ ಪಾರ್ಟಿಕಲ್ಗಳೆಲ್ಲ ನಮಗೆ ಬರ್ತಾ ಇರೋದ್ರಿಂದ ಸರಿಯಾಗಿ ನಾವು ಓಡಾಡೋಕ್ಕೂ ಸಹ ಆಗ್ತಾ ಇಲ್ಲ. ಮತ್ತು ಇಲ್ಲೇ ನಾವು ನಮ್ಮ ವಿದ್ಯಾರ್ಥಿ ನಿಲಯ ಇರೋದ್ರಿಂದ ಇದು ಸಂಜೆವರೆಗೂ ಮುಂದುವರಿತಾ ಇದೆ. ಹೀಗೆ ಸಂಜೆವರೆಗೂ ಮುಂದುವರಿತಾ ಇರೋದ್ರಿಂದ ಇಲ್ಲಿ ಓಡಾಡ್ತಾ ಇರೋ ಲಾರಿ ಮತ್ತು ಬೇರೆ ಕಡೆಯಿಂದ ಕಲ್ಲುಗಳನ್ನು ತಂದು ಗಣಿಗಾರಿಕೆ ಮಾಡ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ಮತ್ತು ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಮುನ್ನಲ್ ಕೋರೆ ದೂರ ಇಂತು ಆಯ್ತು ಇಪ್ಪತ್ತಕ್ಕೆ ಮುಟ್ಟ ಬಂದರು ಜಾವಗುಂ ಜೋರು ಶಬ್ದ ಬಂಡು ಹಾಸ್ಟೆಲ್ ಮಕ್ಕಗೂ ಪಡಿಕುವಾಯಂಟಿಲ್ಲ ಅಂತ ಬ್ಯಾರಿಸರಿ ಪ್ರಿನ್ಸಿಪಾಲ್ ಆಗಿ ಡಾಕ್ಟರ್ ಅಜೀಜ್ ಮುಸ್ತಫಾ ಚಂತು. ಇಷ್ಟು ಹತ್ತಿರ ಬರಲಿಲ್ಲ, ಈ ಸಾರಿ ಬಂದದ್ದು ಬಹಳ ನಮ್ಮ ಕ್ಯಾಂಪಸ್ಗೆ ಬಹಳ ಹತ್ತಿರ ಆಗಿದೆ. ಹಾಗಾಗಿ ಇಲ್ಲಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮುಖ್ಯವಾಗಿ ಆಗ್ತಾ ಇದೆ ಇಲ್ಲಿ. ಅಂದರೆ ಈಗ ನಮಗೆ ಕೋವಿಡ್ನಿಂದಾಗಿ ಕ್ಲಾಸ್ಗಳೇ ಆಗಿರಲಿಲ್ಲ ಕಳೆದ 2 ವರ್ಷಗಳಲ್ಲಿ. ಇತ್ತೀಚೆಗಷ್ಟೇ ವಿದ್ಯಾರ್ಥಿಗಳು ಕ್ಯಾಂಪಸ್ಸಿಗೆ ಬರಲಿಕ್ಕೆ ಶುರು ಮಾಡುವಾಗ ಇದರ ವಿಪರೀತ ಶಬ್ದ, ಈ ಲ್ಯಾಟ್ರೈಟ್ ಮೈನಿಂಗ್ ಇದು ವಿಪರೀತ ಶಬ್ದ ಮತ್ತು ಡಸ್ಟ್ ವಾಯು ಮಾಲಿನ್ಯ ವಿಪರೀತ ಆಗಿದೆ. ಹಾಗಾಗಿ ಇಲ್ಲಿ ನಮಗೆ ನಮ್ಮ ಆರೋಗ್ಯಕ್ಕೆ ಇದು ಮಾರಕ. ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳು, ವಿದ್ಯಾರ್ಥಿ ವಸತಿ ನಿಲಯಗಳಿದೆ, ರಾತ್ರಿ ವಿದ್ಯಾರ್ಥಿಗಳಿಗೆ ಕಲಿತಾ ಇದ್ದಾರೆ. ಅಲ್ಲಿ ಕೂಡ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟಡಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈಗ ಏನು ಅಂತ ಹೇಳಿದರೆ, ನಾವು ಇಲ್ಲಿಯ ಜಿಲ್ಲಾಧಿಕಾರಿ ಅವರಿಗೂ ತಹಶೀಲ್ದಾರರವರಿಗೂ ನಾವು ಮನವಿ ಸಲ್ಲಿಸಿದ್ದೇವೆ. ಆದರೂ ನಮಗೆ ನಿರೀಕ್ಷಿತ ಉತ್ತರ ಸಿಕ್ಕಿಲ್ಲ ಅವರಿಗೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ. ಆರ್ಕಿಟೆಕ್ಟರ್ ಅಶೋಕ್ ಮೆಂಡನ್ಸ ಮುಂಡಿತ್ತು ನಂಗೆ ಏದೋರು ಕಟುವನ ಕೆಟ್ಟು ಕಲ್ಲು ಬೇನೆ ಇದಕ್ಕೆ ನಂಗಲೆ ಎದುರಿಲ್ಲ ಆಯಂಗುಂ ಕೋರೆರೆ ದನಿಮಾರ್ ಕೃಷಿಯಾಕ್ರೆ ಪೇರ್ಲು ಕಲ್ಲೆಟ್ಟೊಂಡುಲ್ಲಾರಂಟು ಚಂತು ಇದನ್ನ ಒಂದು ಅಧಿಕೃತವಾಗಿ ಮಾಡಬೇಕು. ಪರಿಸರ ಹಾಳಾಗದೆ. ಇನ್ನೊಂದು ವಿಚಾರ ನಮ್ಮ ಬಂತು, ನಾವು ಮಾಡುವಾಗ ನಾವು ಕೂಡ ಕಲ್ಲು ಇಲ್ಲಿಂದ ತೆಗ್ದಿದ್ದೀವಿ ಅಂತ. ಹೌದು ಸರ್, ನಮ್ಮ ಸೈಟಲ್ಲಿ ನಾವು ತೆಗೆದು ನಮ್ಮ ಸೈಟಲ್ಲಿ ಕಟ್ಟುವಂಥದ್ದು ಒಂದು ಫಂಡಮೆಂಟಲ್ ಕಾಮನ್ ಸೆನ್ಸ್ ನಮ್ಮ ಕನ್ಸ್ಟ್ರಕ್ಷನ್ ಇರುವಂಥದ್ದು. ಯೂಸ್ ಲೋಕಲ್, ಬಿಲ್ಡ್ ವಿತ್ ಲೋಕಲ್ ಮೆಟೀರಿಯಲ್ ಅಂತ. ನಾವು ಇದನ್ನೇ ಒಂದು 40 ಕಿಲೋಮೀಟರ್ ದೂರದಿಂದ ಕಲ್ಲು ಸಾಗಣೆ ಮಾಡಿಬಿಟ್ರೆ ಇದ್ದ ರಸ್ತೆಗಳೆಲ್ಲ ಸತ್ಯನ ಸಾಗೋಗುತ್ತೆ. ನಮ್ಮ ಇದರಲ್ಲಿ ಸೈಟಲ್ಲಿ ಕಲ್ಲು ಸಿಗುವಾಗ ಅದನ್ನು ಗಣಿಗೇರ್ ಮಾಡಿ ನಮ್ಮ ಹಾಕುವಂಥದ್ದು ನಮ್ಮ ಜವಾಬ್ದಾರಿ. BIT ಪ್ರಿನ್ಸಿಪಾಲ್ ಮಂಜೂರ್ ಭಾಷಾ ಇಂತ ಚೋಪು ಕಲ್ಲರೆ ಕೋರೆಲ ಆರ್ಗು ಎಡಂಗೆರವುಲ್ಲ ನಂಗಲೆ ಕಲ್ಲುಲೆ ಕಟುವನೆ ಕೆಟ್ಟೆ ಬ್ಯಾರಿಸರಂಗ ನಂಗಲೆ ಎದುರು ಎಂದು ಪ್ರತಿಭಟನೆ ಹಾಕಿ ಎದುರು ಚಿತ್ತು ಕೋರೆರೆ ದನಿಮಾರು ಪಿನ್ನ ಸೊರ್ತಂಗ ಬ್ಯಾರಿಸರ ಎದುರು ಪ್ರತಿಭಟನೆ ಹಾಕ್ಯಾರು. ಇನ್ನೊಳಿ ಬ್ಯಾರಿಸರೆ ಮಕ್ಕ ಪಿನ್ನೆ ಮಾಸ್ಟರ್ ಮಾರ್ಗೆ ಎದುರಾಯಿತು ಚೋಪು ಕಲ್ಲರೆ ಕೋಲೆರೆ ದನಿಮಾರು ಪಿನ್ನ ಸೊರ್ತಂಗ ಬ್ಯಾರಿಸರೆ ಗೇಟ್ ಎದುರು ನಿಂತು ಪ್ರತಿಭಟನೆ ಹಾಕ್ಯಾರು. ಬ್ಯಾರಿಸರೆ ಗಲೀಜ್ ತಣ್ಣೀರು ಕೊಂಡು ರಾಯತಂಗ ಎಡಂಗೆರಾಯಂಟುಂಡು ನಂಗಲೆ ಕೋರೆರೆ ಕಲ್ಲುಲೆ ನಿಗಲೆ ಕಟುವನೆ ಎಣಿಚಿ ನಿಂಟ್ರು ಕೂಡ 1000 ಕಣಕ್ಲು ಆಲ್ಮಾರ್ ಸೊರಪನೆ ಎಡ್ತೊಂಡುಲ್ಲಾರು. ನಂಗೆ ಕಲ್ಲೆಡ್ಕು ಸರ್ಕಾರ ಅವಕಾಶ ತಂದರು.
ಕೋರೆಗೆ ಎಡಂಗೆರಾಕೆಂಗ್ ಮುನ್ನಲ್ಗು ನಿಂಕು ಎಡಂಗೆರ ಅವರುಂಟು. ದಕ್ಷಿಣ ಕನ್ನಡ ಜಿಲ್ಲೆ ಚೋಪುಕಲ್ಲು ಕೋರೆರೆ ದನಿಮಾರ ಸಂಗತಿ ಸುರುದ್ಯ ಕಾರ್ಯದರ್ಶಿ ರವಿರೈ ಫಜೀರ್ ಚುಂತು. ನಾವು ಅದೇನಂತ ಹೇಳಿದ್ರೆ ಒಂದು ಚಿಕ್ಕ ಗದ್ದೆ ಹೂಡುವ ಮಿಷಿನ್ ಹಾಕಿ ನಾವು ಕೆಂಪು ಕಲ್ಲು ತೆಗಿತಿದ್ವಿ. ಇದರಿಂದ ಇದು ಹಳ್ಳಿ ಪ್ರದೇಶವಾದ್ರಿಂದ ಸಾವಿರಾರು ಜನಕ್ಕೆ ನಾವು ಇಲ್ಲಿ ಉದ್ಯೋಗ ಕೊಡ್ತಿದ್ವಿ. ಇದನ್ನೇ ನಂಬಿ ಜನಗಳು ಇಲ್ಲಿ ಜೀವನೋಪಾಯ ನಡೆಸಿದ್ದಾರೆ ಸರ್. ನಾವು ಯಾವುದೇ ತೊಂದರೆ ಕೊಡ್ತಿಲ್ಲ. ಅದು ಕಾಲೇಜಲ್ಲಿ ಇಲ್ಲಿ 20 ವರ್ಷದಿಂದ ನಾವು ಇಲ್ಲಿ ಕೆಂಪು ಕಲ್ಲು ಕೋರೆ ನಡೆಸಿದ್ರೆ ಕಾಲೇಜ್ ಬಂದು 12 ವರ್ಷದಿಂದ ಇಲ್ಲಿ ಕೆಂಪು ಕಲ್ಲು ಕೋರೆ ಮಾಡಿದಾಗ ಅವರು ಸಹ ಇದೇ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಇಲ್ಲಿ ಕೆಂಪು ಕಲ್ಲನ್ನು ಕಡಿದು ಅವ್ರು ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. ಇಲ್ಲಿರುವಂಥ ಅವರ ಕ್ಯಾಂಪಸ್ಸಿನ ಒಳಗಡೆ ಈಗ ನೀವು ಹೋಗಿ ತನಿಖೆ ಮಾಡಿದ್ರು ಎಲ್ಲ ಕೆಂಪು ಕಲ್ಲು ಕೋರೆ ಅವ್ರು ಮಾಡಿದ್ದು ದಾಖಲೆಗಳುಂಟು. ಅವರಲ್ಲಿ ಯಾವುದೇ ಲೀಗಲ್ ಆಗಿಲ್ಲ, ಅನ್ಲೀಗಲ್ ಸಹ ಅವರು ಸಹ ಕೆಂಪು ಕಲ್ಲು ಕಟ್ತಿದ್ದಾರೆ. ಆದರೆ ನಾವು ಮಾಡಿದಂಥ ಕೋರೆ ಲೀಗಲ್ ಆಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆ ನಾವು ಸಬ್ಮಿಟ್ ಮಾಡಲಿಕ್ಕೆ ತಯಾರಿದ್ದೀವಿ. ಯಾವುದೇ ಕಾಲೇಜಿಗಾಗಲಿ ಅಥವಾ ಜನರಿಗೆ ತೊಂದರೆ ಆಗುವಂಥ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ, ಇನ್ನೂ ಸಹ ನಾವು ಮಾಡೋದಿಲ್ಲ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತಿದ್ವಿ. ಇಲ್ಲಿ ಹಳ್ಳಿಯಲ್ಲಿ ಇರುವಂಥ ನಾವು ಸಾವಿರಾರು ಜನರು ಇದು ಉದ್ಯೋಗ ಆಗಿದೆ ಸರ್. ಇದಕ್ಕೆ ನಮ್ಮ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಹೊಟ್ಟೆಪಾಡನ್ನು ನೀವು ಹೊಟ್ಟೆಪಾಡಿ ಕೆಲಸ ಮಾಡೋದು ನೀವು ಮಾಡಿಸಿಕೊಡ್ಬೇಕು. ನಿಮ್ಮ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ತಿದ್ವಿ. ಹಾಗೆ ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆ ಅವರು ನಮಗೆ ಇದರ ಬಗ್ಗೆ ಕಂಪ್ಲೇಂಟನ್ನು ನಮಗೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಗಣಿ ಇಲಾಖೆಯನ್ನು ಕಳಿಸಿ ಅವರು ಇದಕ್ಕೆ ಸೂಕ್ತವಾದ ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಮಾಡಿದಾಗ ನೀವು ಮಾಡಿದಂಥವು ಎಲ್ಲ ಲೀಗಲ್ ಆಗಿದೆ ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಹಾಗಾಗಿ ಈ ಕೆಲಸ ಮಾಡಲಿಕ್ಕೆ ನಮಗೆ ನಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತಿದ್ವಿ. ಸಾವಿರಾರು ಜನರ ಉದ್ಯೋಗವನ್ನು ನಮಗೆ ಉಳಿಸಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ವಿ. ಹಾಗೆಯೇ ಇಲ್ಲಿ ಜನರಿಗೆ ಕೆಂಪು ಕಲ್ಲು ಕೋರೆಯಿಂದ ತುಂಬ ಪರಿಸರಕ್ಕೆ ಒಳ್ಳೆದಿದೆ ಸರ್. ಇದರಿಂದ ಕೆಂಪು ಕಲ್ಲು ಪಾಯ ತೆಗೆದ್ರಿಂದ ಮುರಾತ ಕಲ್ಲು ತೆಗೆದು ಕೃಷಿ ಮಾಡಲಿಕ್ಕೆ ಉಪಯೋಗ ಆಗಿದೆ. ಹಾಗೂ ಅದರಲ್ಲಿ ಸಾವಿರಾರು ಕ್ಯೂಸೆಕ್ಸ್ ನೀರು ನಿಲ್ಲುವುದರಿಂದ ಇಲ್ಲಿ ಕೃಷಿಗೆ ಅದು ಅನುಕೂಲವಾಗಿದೆ ಸರ್. ಹಾಗೂ ಇವರು ಸಹ ಇಲ್ಲಿ ಕೆಂಪು ಕಲ್ಲನ್ನ ಇಲ್ಲಿ ಕಾಲೇಜನ್ನು ಕಟ್ಟಿದಾಗ ಇವರು ಸಹ ಕೆಂಪು ಕಲ್ಲನ್ನು ಕಟ್ಟಿದ್ದಾರೆ. ಅದು ಸಹ ಅವರು ಬಂದು ನೋಡ್ಬೋದು. ಕಾಲೇಜ್ ಓಪನ್ ಆದ ನಂತರ ಒಳಗಡೆ ಒಂದು ದೊಡ್ಡ ಗ್ರೌಂಡ್ ಮಾಡಿದ್ದಾರೆ ಸರ್. ಇದಕ್ಕೆ ನಮ್ಮಲ್ಲಿಯೇ ಕಲ್ಲನ್ನು ಕಳಿಸಿ ಅವರು ಗ್ರೌಂಡ್ ಮಾಡಿದ್ದಾರೆ. ಹಾಗೂ ದೇರ್ಲಕಟ್ಟೆಯಲ್ಲಿ ಇವರ ಬಿಲ್ಡಿಂಗ್ ಇದೆ ಸರ್. ಬಿಲ್ಡಿಂಗ್ ಸಹ ಇಲ್ಲಿಂದನೇ ಕಲ್ಲನ್ನು ಅವರು ಕೊಂಡೋಗಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಇವರು ಸಹ ಇವರ ಈ ಕಾಲೇಜಿನ ಒಂದು ಅವರ ಓನರ್ ಇದ್ದಾರೆ. ಅವರು ಸಹ ಒಂದು ಬಿಲ್ಡರ್ ಆಗಿದ್ದು ಅವರು ಸಹ ಕೆಂಪು ಕಲ್ಲನ್ನು ಎಲ್ಲ ಕಡೆಗೆ ಇಲ್ಲಿಂದ ಕೊಂಡೋಗಿದ್ದಾರೆ. ಹಾಗಾಗಿ ನಾವು ಮಾಡುವಂಥದ್ದೆಲ್ಲ ಲೀಗಲ್ ಆಗಿದೆ. ಹಾಗಾಗಿ ನಮಗೆ ಲೀಗಲ್ ಆಗಿ ಕೆಲಸವನ್ನು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ದೊಡ್ಡ ಕಾಲೇಜನ್ನು ಕಟ್ಟಿದಾಗ ಅದರಲ್ಲಿ ಸಹ ಪರಿಸರಕ್ಕೆ ಹಾನಿಯಾಗುವಂಥ ಎಲ್ಲ ವೇಸ್ಟ್ ನೀರನ್ನು ಸಹ ಬಿಡ್ತಿದ್ದಾರೆ ಸರ್. ಕೊಳಚೆ ನೀರನ್ನೆಲ್ಲ ಬಿಡುತ್ತಿದ್ದಾರೆ ಸರ್. ಅದಕ್ಕೆ ನಾವಿಂದ ಏನು ತೊಂದರೆ ಮಾಡಲಿಲ್ಲ. ಹಾಗಾಗಿ ನಮಗೆ ನೀವು ಸಹ ಮಾಧ್ಯಮದವರು ಒಂದು ಪರವಾಗಿ ಅಲ್ಲ, ಎರಡು ಪರವಾಗಿ ನಮ್ಮ ಪರವಾಗಿ ನೀವು ಚಿಂತನೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಿದ್ವಿ. ಹಾಗೂ ಹಳ್ಳಿ ಪ್ರದೇಶವಾದ್ದರಿಂದ ಸಾವಿರಾರು ಜನರ ಉದ್ಯೋಗವನ್ನು ನೀವು ಮಾಡಿಸಿಕೊಡಬೇಕು. ಈಗಾಗಲೇ ಕೋವಿಡ್ನಿಂದ ಜನಗಳು ತತ್ತರಿಸಿ ಉದ್ಯೋಗಗಳಿಂದ ತುಂಬ ಕಷ್ಟದಲ್ಲಿದ್ದಾರೆ. ಈಗ ಇದನ್ನು ನಿಲ್ಲಿಸಿದರೆ ಸಾವಿರಾರು ಜನರ ಜೀವನೋಪಾಯ ಕಷ್ಟ ಆಗ್ತದೆ ನಾವು ವಿನಂತಿ ಮಾಡ್ತೀವಿ. ಮುಡಿಪು ವಲಯ ಚೋಪುಕಲ್ಲು ಕೋರೆರೆ ಸಂಗತಿ ಸುರುತಿ ಕಾರ್ಯದರ್ಶಿ ಕಮರುದ್ದೀನ್ ಮುಂಡಿತ್ತು ನಂಗಲಿದು ಕೂಲಿ ಸೊರಪನಿ ಐತಿಕ್ಕರು ಕೊರೋನಾತ್ತು ಚಮ್ಮೆ ಆಲ್ಮಾರ್ ಸೊರಪನಿ ಕಳ್ಳಿರಾರು ಆಯಂಗಿಪ್ಪ ಬ್ಯಾರಿಸರಂಗ ಸೊರ್ತಂಗಲೆ ಔತುಕು ದೇಪಾಟ್ರೆ ಹಿಕ್ಮತ್ ಕಾಟ್ಯಂಡುಲ್ಲಾರು ಕಾಲೇಜಿನಂಕ ಲಾಭ ಆಯ್ಪಿನ ನಂಗೆ ಎಡಂಗೇರ್ ಹಾಕ್ಯಂಡುಲ್ಲಾರು ಅಂತ ಅರ್ಸ ಕಾಟಿತ್ತು. ಮುಡಿಪು ವಲಯತ್ತೆ ತಲೆಮುಪ್ಪ ಐತಪ್ಪ ಶೆಟ್ಟಿ ಪಿನ್ನ ನೇದಕ ಮಾರಿನಾರು ತನ್ನಿರೆ ಒಲಚಲ್ಗೆ ಬೆನ್ಮಾಯ್ತು 22 ಕೋಟಿಲಿ 25 ಸೊರಪನಿ ನಡ್ನೊಂಟುಂಡು. ಇದು ಸಂಕತೆ ಸೊರಪನಿಕ್ ಬೋಳಿಯಾರ್ ಗ್ರಾಮത്തിൽ ಶಾಸಕ யூடி ಖಾದರ್ தொடக்க கொடுத்தது. மைக்கால ಕ್ಷೇತ್ರத்தில் தண்ணி ஒலிக்கிற கோசி சாக்கிற அதுக்காயிட்டு 22 கோಟಿ ರೂಪಾಯಿ ಮೊದಲು ಬೆಚ್ಚಿತ್ತು 25 ಜಾಗೆಲ್ ಸಂಕತೆ ಸೊರಪನಿ தொடங்கிரண்டு ಶಾಸಕ யூடி ಖಾದರ್ ಚಂತು. ಬೋಳಿಯಾರ್ ಗ್ರಾಮತೆ ಮಾಗದಡಿ ಗುಂಡ್ಯತ್ತು ಹೋಗಾಯಿಟ್ಟು ಮಾಗದಡಿಲು ಸಂಕತೆ ಸೊರಪನಿಗೆ ನೇರಸ தொடக்க கொடுத்தது ಅಯಲ್ ಮುಂಡಿತ್ತು. ಮಾಗದಡಿಲು ಪಂಡ್ರೆ ಪಿನ್ನೆಮೆ ಬೆಲಿಯ ತೋಡುಂಡು ಮಳೆಗಾಲದಲ್ಲಿ ಅದು ನೊರഞ്ഞിತ್ತು ಗುಂಡ್ಯ ಪಿನ್ನೆ ಚುತ್ತುಮುತ್ತರೆ ಆಲ್ಮಾರು ಗೆಡಂಗೆರ್ ಹಾಕಿಂಟುಂಡು. ಅದಲ್ಲಂಟು ಇದೇ ಜಾಗೆಲ್ ಮಳೆಗಾಲದಲ್ಲಿ 3 ಆಲ್ಮಾರು ತನ್ನಿಲ್ ಮುങ്ങിತ್ತು ಮೌತಾಯಿರಾರು ಅಗನಾಯಲ್ದಲು ಸಂಕತೆ ಸೊರಪನಿಗೆ ತೊಡಕ ಕೊಡ್ತುರಂಟು ಖಾದರ್ ತಿರುಪಾಟಿತ್ತು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ನಾವು ಸುಮಾರು ಸಂಪರ್ಕ ಸೇತುವೆ ಮತ್ತು ಅಂತರ್ಜಾಲ ಮತ್ತು ಕುಡಿಯುವ ನೀರು ಯೋಜನೆಗಾಗಿ 25 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ 22 ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಬೋಳಿಯಾರದ ಮಾಗಂದಾಡಿ ಈ ಒಂದು ಪ್ರದೇಶದಲ್ಲಿ ಬಹುಶಃ ನಾವು ಈಗಾಗಲೇ ನಮಗೆ ಸ್ಥಳಾವಕಾಶ ಕೊಟ್ಟ ಸಂಜೀವನನ್ನು ಸದನ ಶ್ರೀಕರ್ ಶೆಟ್ಟರನ್ನು ಈ ಊರವರನ್ನು ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಸ್ಸಿಂತರವರು ಉಪಾಧ್ಯಕ್ಷ ಅಂತ ಶುಕೂರ್ ಅವರು ಜಯಂತಿ ಅವರು ಮೊಹಮ್ಮದ್ ಅವರು ಜಬ್ಬಾರ್ ಅವರು ನಮ್ಮ ಮಾಜಿ ರಮೇಶ್ ಶೆಟ್ಟರ್ ಅವರು ಮತ್ತು ಮೆಂಬರ್ಸ್ ಪೂರ ಸಿದ್ದಿಕ್ ಶಾರದ ವೇದಲ್ಲಿರು ನಮ್ಮ ಈಗ ಶಂಕರ್ ಜಯಂತಿ ಅದ್ರ ಮೇಲೆ ನಮ್ಮ ಕಮಲಾಕನವರು ಅದೇ ರೀತಿ ನಮ್ಮ ಆನಂದಣ್ಣನವರು ಅದೇ ನಮ್ಮ ಲತೀಫ್ ಮತ್ತು ನಮ್ಮ ಮುತ್ತಣ್ಣ ಶೆಟ್ಟಿ ಅದ್ರ ಜೊತೆ ನಮ್ಮ ಇವರು ಬಾಬಣ್ಣ ಇವರೆಲ್ಲ ನಮ್ಮ ಸುಲೇಮಾಯಿಸು ಎಲ್ಲ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಈ ಒಂದು 2 ಇಲ್ಲಿದೆ. ಒಂದು ಬಹುಶಃ ಮಾಗಂದಡಿನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ಸಂಪರ್ಕ ಕಾಲು ಸೇತುವೆ ಮತ್ತು ಬಹುಶಃ ನಮ್ಮ ಅಂತರ್ಜಲ ಅಭಿವೃದ್ಧಿ
ಎರಡನೇದು ಈ ಬೋಲಿಯರ್ ಗ್ರಾಮವನ್ನು ಪವರ್ ಗ್ರಾಮಕ್ಕೆ ಸಂಪರ್ಕಿಸುವಂಥ ಜಾರದ ಗುಡ್ಡೆ ಅಮ್ಮೆಂಬಲ ಅಂತ ಈ ಒಂದು ಕೆಲಸ. ಆದ ಕಾರಣ ಈ ಎರಡು ಕೆಲಸಗಳು ಅತ್ಯುತ್ತಮವಾಗಿ ಇವತ್ತು ಉತ್ತಮ ರೀತಿಯಿಂದ ಆಗುವಂಥ ಅವಕಾಶ ಆಗಲಿ. ಬಹುತೇಕ ಜನರ ಬೇಡಿಕೆ ಈ ಒಂದು ಕೆಲಸ ಆಗಬೇಕಾದ್ರೆ ಬಹುಶಃ ಎಲ್ಲ ಊರಿನವರು ಹಿರಿಯರ ಅವಕಾಶ ಸಹಕಾರ ಬಹುಶಃ ನಮ್ಮೆಲ್ಲ ಜನಸಾಮಾನ್ಯರ ಸ್ಥಳ ಬಿಡುವಂಥ ಕೊಟ್ಟಂಥ ಸ್ಥಳದಾನಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ನಮ್ಮ ಗುತ್ತಿಗೆದಾರರಿಗೆಲ್ಲ ಶುಭಾಶಯ ಸಲ್ಲಿಸಿ ಆದಷ್ಟು ಬೇಗನೆ ಈ ಒಂದು ಬಹುದಿನ ಬೇಡಿಕೆ ಈಡೇರಿದೆ ಶುಭಾಶಯ ಸಲ್ಲಿಸ್ತಾರೆ. ಮೈಕಾಲ ತಾಲೂಕು ಪಂಚಾಯತ್ ಪಿರಾಕ್ರೆ ಸದಸ್ಯ ಅಬ್ದುಲ್ ಜಬ್ಬಾಲ್ ಬೋಲಿಯಾರ್ ಗ್ರಾಮ ಪಂಚಾಯತ್ ತಲೆಮುಪ್ಪ ಜೆಸಿಂತಾ ಪಿಂಟೋ, ಜಂಡಾಮತೆ ತಲೆಮುಪ್ಪ ಅಬ್ದುಲ್ ಸುಕೂರ್, ಕಾಂಟ್ರಾಕ್ಟರ್ KM ಮೂಸಾ ಹಾಜಿ, ಶಿಯಾಬ್ ಪುತ್ತೂರು, ಜಾಗೆ ಕೊಡ್ತಿದಾಯಿ ಸದಾನಂದ, ಶ್ರೀಕರ್ ಶೆಟ್ಟಿ, ಮುತ್ತಣ್ಣ ಶೆಟ್ಟಿ, ಸಣ್ಣ ನೀರಾವರಿ ಇಲಾಖೆ ಜಂಡಾಮತೆ ಇಂಜಿನಿಯರ್ ಡಾಕ್ಟರ್ ಆನಂದ್ ಬಂಜರ್ ಇಂಗೈನಾರ್. ನಾಟಕಲ್ಲುಲ್ಲೆ ಉಂಡರ್ ಸಿಟಿ ಸೆಂಟರ್ಲು ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ತಲೆಮುಪ್ಪಾಯಿ ಫಿರೋಜ್ ಮಲಾಲ್ ಇಯಲ್ಲೆ ಮುಪತನತ್ತಲು ಪೆಣಿಂಗಂಗು ಬೇನ್ ಮೈತು ಮೆಹಂದಿ ಹೌಸ್ ತೊಡಗಿರು. ಉಳ್ಳಾಲ ಬ್ಲಾಕ್ ಬಾಲಕವರೆ ಕಾಂಗ್ರೆಸ್ ತಲೆಮುಪ್ಪ ಫಿರೋಜ್ ಮಲಾರ್ ಇಯಲ್ಲೆ ಮುಪತನತ್ತು ನಾಟಕಲ್ ಒಂಡರ್ ಸಿಟಿಲು ಮೊಯ್ಲಾಂಜಿರೆ ಅವ ತೊಡಗಿರು. ದೇರ್ಲಘಟ್ಟ ಏನಪೋಯ ಆಸ್ಪತ್ರೆ ಸರ್ಜನ್ ಡಾಕ್ಟರ್ ಮರಿಯಂ ಅಂಜುಮ್ ಇಫ್ತಿಕಾರ್ ಮೊಯ್ಲಾಂಜಿರೆ ಉತ್ತುಗು ತೊಡಕು ಕೊಟ್ಟದ್ದು. Hello everybody, I would like to congratulate Firoz Malarji for this Mehndi house, which is a very wonderful concept for the people around Natikal and Delakati area and in and around people here. They don't have to go all the way to Mangalore to get this, to go to the malls to have this Mehndi, but they have it right at their doorstep in this RKC, which I can see everything around this is under one umbrella. And I would like to announce today we're having Mehndi house, and I'd also like to announce that the grand opening of this, and they also provide bridal design as well as they also have their service at their doorstep. So this is really good. I think this is one example of a women empowerment. I would just like to add a tip here for the team group, that is our group, our Afreen group, for the team members as well as Firozji, that all we have to do is believe in ourselves and things just happen. So thank you once again. ಮೈಕಾಲ ಗ್ರಾಮಾಂತರ CDPO ಶೈಲಾ ಖಾರ್ವಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಸ್ಯ ಉಳ್ಳಾಲ್, ಅಲ್ಪಸಂಖ್ಯಾತ ಘಟಕತೆ ತಲೆಮುಪ್ಪ ಆಲ್ವಿನ್ ಡಿಸೋಜ, ಪಾವೂರ್ ಗ್ರಾಮ ಕಾಂಗ್ರೆಸ್ ಪೆಣಿಗಲೆ ಘಟಕತೆ ತಲೆಮುಪ್ಪಾಯಿ ಸುನೀತಾ ಲೋಬು, ಕೋಟೆಗಾರ್ ಪಟ್ಟಣ ಪಂಚಾಯತ್ ಪಿರಾಕ್ರೆ ಸದಸ್ಯ ಮೊಹಮ್ಮದ್ ಪುಷ್ಟಿ, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ಪಿರಾಕ್ರೆ ಸದಸ್ಯ ಫಾತಿಮಾ ಜೋಹರ, ಪಾವೂರ್ ಗ್ರಾಮ ಪಂಚಾಯತ್ ಸದಸ್ಯ ರಿಯಾಜ್ ಗಾಡಿಗದ್ದೆ, ಪಿರಾಕ್ರೆ ತಲೆಮುಪ್ಪಾಯಿ ಬಿ ಫಾತಿಮಾ, ಒಂಡರ್ ಸಿಟಿ ದನಿ ಅಜೀಜ್ RKC ಬಿರ್ನರ್ ಐತಿನರ್, ಮೈಲಾಂಜಿ ಔತ್ರಿ ದನಿ ಫಿರೋಜ್ ಮಲಾರ್ ಬಿರ್ನರ್ಗ್ ಮರಹಬಾ ಚಂತು. ನೂತನವಾಗಿ ನಾವು ನಾಟಕಲ್ ಭಾಗದಲ್ಲಿ ವಂಡರ್ ಸಿಟಿ ಎಂಬ ಈ ಒಂದು ಸಂಸ್ಥೆಯ ಒಳಗಡೆ ನಾವು ಮೆಹಂದಿ ಹೌಸ್ ಎಂದು ನಾವು ಪ್ರಾರಂಭಿಸಿದ್ದೇವೆ. ಈ ಒಂದು ಮೆಹಂದಿ ಹೌಸಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರ ಬಿಡುವಿಲ್ಲದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡು ಇವತ್ತು ನಮ್ಮ ಜೊತೆ ಬಂದಂಥ ಉದ್ಘಾಟನೆಯನ್ನು ನೆರವೇರಿಸಿದಂಥ ಮರಿಯಂ ಅಂಜುಮ್ ಇಫ್ತಿಕಾರ್, ಸರ್ಜನ್ HOD ಆಗಿ ನಮ್ಮ ಹೆಣಪೋಯದಲ್ಲಿ ಕೆಲಸ ಮಾಡುವಂಥ ಮರಿಯಂ ಅಂಜುಮ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಕೊರೋಡಿ ಬೆಲೆಲ್ ಮರ್ಂದಿಕ್ಕಿಟ್ಟದಾಯಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ KC ರೋಡ್ಲು ತೊಡಗಿರು. KC ರೋಡ್ಲು ಮೆಡಿಸಿಟಿ ಪಿನ್ನೆ ಲ್ಯಾಬುಲು ಇಂಗಂತವರು ವ್ಯವಸ್ಥೆ ತೊಡಗಿರು. ഞങ്ങളെ പിരിസത്തി ചങ്ങായി അബ്ദുൽ ഹമീദ് ഇയാൾ ഉച്ചില KC ರೋಡ್ തലപ്പാടി ആൽമാർക്ക് കൊറോടി ಬೆಲೆಲ್ മറന്നു കിട്ടുന്ന ചൊല്ലു നിലയിൽ ಜನೌಷಧ ಮರ್ಂದರ ಅಂಗಡಿ ತೊಡಗಿರು. ಇದರ ಕಾಂಟಿ ಮುನ್ನಲ್ಲೇ ಲ್ಯಾಬ್ ಪಿನ್ನ ಮರಂದರೆ ಅಂಗಡಿ ತೊಡಗಿತ್ತು. ಎಲ್ಲಾರ ಪಿರ್ಸತ್ತೆ ಆಲಾಯ ಹಮೀದಕ್ಕ ಜನೌಷಧ ಮರಂದರೆ ಬಾನ್ಯ ಚಂದത്തിൽ നടക്കട്ടുಂಟು ಶಾಸಕ UT ಖಾದರ್ ಚಂತು. KC ರೋಡ್ಲು ಪುದಿಯದಾಯಿತ್ತು ತೊಡಗಿಯೇ KCR ಮೆಡಿಸಿಟಿ ಪಿನ್ನ ಲ್ಯಾಬ್ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ತೊಡಕು ಕೊಟ್ಟಿತ್ತು ಅಯಲ್ ಮುಂದಿತ್ತು. ನಮ್ಮೆಲ್ಲರ ಆತ್ಮಮಿತ್ರರಾದ ಅಬ್ದುಲ್ ಹಮೀದ್ ಒಬ್ಬ ಯುವಕರಾಗಿದ್ದುಕೊಂಡು ಸಮಾಜದಲ್ಲಿ ಇವತ್ತು ಲ್ಯಾಬ್ ಮತ್ತು ಮೆಡಿಕಲ್ ಸಂಬಂಧಪಟ್ಟಾಗೆ ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಇದೀಗ KC ರೋಡ್, ಕಿನ್ಯ, ತಲಪಾಡಿ, ಉಚ್ಚಿಲ ಈ ಪ್ರದೇಶ ಜನಸಾಮಾನ್ಯರಿಗೆ
ಕಡಿಮೆ ಬೆಲೆಯಲ್ಲಿ ಔಷಧ ಸಿಕ್ಕುವಂಥ ಒಂದು ಆಲೋಚನೆ ಇಟ್ಟುಕೊಂಡು ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರ ಏನಿವತ್ತು ಒಂದು ಯೋಜನೆ ಇದೆಯಾ ಆ ಯೋಜನೆಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಉದ್ಘಾಟನೆ ನಾವು ಮಾಡಿದ್ದೇವೆ. ಅಬ್ದುಲ್ ಅಹಮದ್ ಯುವಕನಾಗಿ ಒಂದು ಶುಭಾಶಯನ ಸಲ್ಲಿಸುತ್ತಾ ಈ ಒಂದು ಜನರಿಗೆ ಒಂದು ಸೇವೆಯಾಗಿ ಪರಿಗಣಿಸುವಂಥ ಈ ಒಂದು ಸೇವೆಯಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಲಿ. ಈಗಾಗಲೇ ಲ್ಯಾಬನ್ನು ಪ್ರಾರಂಭ ಮಾಡಿ ಸರ್ವ ಜನರ ಪ್ರೀತಿಗೆ ಪಾತ್ರರಾದಂಥ ಯುವಕರು ಇವತ್ತು ಇನ್ನತರಿಗೆಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿಕೊಳ್ತಾ ಅವರು ಯಾವುದೆಲ್ಲ ಆಲೋಚನೆ ಇದೆಯಾ ಅದೆಲ್ಲ ಕೂಡ ಅತ್ಯಂತ ಯಶಸ್ವಿಯಾಗಿ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ಚಾಲನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಮುಂಡಿತ್ತು ದೇಶത്തെ ಮೂಲೆಲೆ ಆಲ್ಮಾರ್ಗುಂ ಕೊರೋಡಿ ಬೆಲ್ಲಲ್ മറന്നിക്കിട്ടൊഞ്ചൊല്ലുന്നത് പ്രധാനമന്ത്രി നരേന്ദ്ര മോദിയുടെ കിനവരെ പോലെമേ ജനൌഷധി കേന്ദ്രത്തിൽ കൊറോടി ബെല്ലൽ മറന്നിക്കിട്ടുണ്ടുണ്ട്. ഇങ്ങനെ ആയതിൽ ചമ്മ പാവത്തെ ആൽമാർഗം എത്ര വലിയ സീക്കും കൊറോടി ബെല്ലലും മറന്നിക്കിട്ടോgu സാധ്യമായിരു പുതിയ ಅಂಗಡಿയിൽ നല്ല ನೆಲೆಯಲ್ಲಿ ಬಾನ್ಯ ನಡ್ಕೋಗು ಪಡಚೋನ್ ತೌಫೀಕ್ ಕೊಡ್ಕಟ್ಟುಂಟು ಚಂತು. ಇವಾಗ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತಲಪಾಡಿ ಗ್ರಾಮದ KC ರೋಡ್ನಲ್ಲಿ ಈಗ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಹಿಂದೆ KCR ಮೆಡಿಸಿಟಿ ಆ್ಯಂಡ್ ಲ್ಯಾಬ್ ಎಂದು ಅವರು ಎಷ್ಟೋ ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜನಗಳ ಮೆಚ್ಚುಗೆ ಪಡೆದಿದ್ದಾರೆ, ಅತ್ಯಂತ ಹೆಸರು ಗಳಿಸಿದ್ದಾರೆ. ಇದೀಗ ಅದಕ್ಕೆ ಪುನೊಂದು ಗರಿಯನ್ನು ತಂದುಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಉದ್ಘಾಟನೆಯಾಗಿದೆ. ನಾನು ದೇವರಲ್ಲಿ ಪ್ರಾರ್ಥನೆ ಅದು ಇನ್ನಷ್ಟು ಅವರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಆ ಜನಸೇವೆ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಅನುಗ್ರಹಿಸಲಿ. ಅತ್ಯುತ್ತಮವಾದ ವ್ಯಾಪಾರವೂ ಬರಲಿ, ಅದರೊಟ್ಟಿಗೆ ಇನ್ನಷ್ಟು ಕೇಂದ್ರವನ್ನು ತೆರೆಯುವಂಥ ಶಕ್ತಿ ಪರಮಾತ್ಮ ನನ್ನ ಆತ್ಮೀಯ ಮಿತ್ರನಿಗೆ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಸೈಯದ್ ಶರ್ಫುದ್ದೀನ್ ಅಲ್ ಹಾದಿ ತಂಗಳ ಉದ್ಯಾವರ ಸೈಯದ್ ಅಮೀರ್ ತಂಗಳ ಕಿನ್ಯ ಇಂಗ ದುವಾ ಹಾಕ್ಯಾರು. ಹುಸೈನ್ ಸಾದಿ KC ರೋಡ್ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಇಬ್ರಾಹಿಂ ಫೈಜಿ ಉಚ್ಚಿಲ ಇಂಗ ಬೆಲಿಬಿರ್ನ ರೈತಿನಾರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ರೆ ಪಿರಾಕ್ರೆ ಜಂಡಾಮತ ತಲೆಮುಪ ಸತೀಶ್ ಕುಂಪಾಲ ಬಿಜೆಪಿ ನೆದವು ಚಂದ್ರಶೇಖರ್ ಉಚ್ಚಿಲ್ ಅಲ್ಪಸಂಖ್ಯಾತ ಆಯೋಗತೆ ನಿರ್ದೇಶಕಾಯಿ ಸಿರಾಜುದ್ದೀನ್ ಅಲೆಮಾರಿ ಪಿನ್ನೆ ಅರೆ ಅಲೆಮಾರಿ ನಿಗಮತ್ತೆ ತಲೆಮುಪ ರವೀಂದ್ರ ಶೆಟ್ಟಿ ಉಲಿದೊಟ್ಟು ಕಿನ್ಯ ಗ್ರಾಮ ಪಂಚಾಯತ್ರೆ ಸದಸ್ಯ ಸಿರಾಜ್ ಕಿನ್ಯ ಫಾರೂಕ್ ಕಿನ್ಯ ಜಹೀರ್ ಯಾಹಿಯ ಇಂಗ ಮೇಲ್ತೆನಲ್ಲಿದ್ದಾರೆ. ರೋಟರಿ ಕ್ಲಬ್ ಸಮಾಜಕ್ಕೆ ಬೆನ್ಮಾಯ್ತು ಚಮ್ಮೆ ಮೇನತಾಕೊಂಡುಂಡು ಆಯಂಗು ಆಲ್ಮಾರ್ ಗೊಂತಿಲ್ಲೆ ಇದ್ರೆ ತೆರೆಪಾಟ್ರ ನೆಲಲು ಕುತ್ತಾರ್ಲು ರೋಟರಿ ಕ್ಲಬ್ ರೇಸ್ ನಡ್ಡತ್ತು ಸಮಾಜಕ್ಕೆ ಬೆನ್ಮಾಯ್ತು ಮೇನತಾಕೊಂಡುಲೆ ರೋಟರಿ ಕ್ಲಬ್ ಚೊಂದಿಂಗ್ ಎಂದ್ರೆ ಚೊಂದು ಆಲ್ಮಾರ್ಗ್ ತೆರಿಪಾಟ್ರ ನೆಲಲು ಪಿರಾಕ್ರೆ ತಲೆಮುಪ ರವೀಂದ್ರ ಶೆಟ್ಟಿ ಉಲಿದೊಟ್ಟು ಎಲ್ಲಿ ಮೂಪತನತ್ತಲು ಮೈಕಾಲ್ತೆ ಬೇರೆ ಬೇರೆ ಜಾಗೆಯಲ್ಲಿ ರೋಟರಿ ಪಬ್ಲಿಕ್ ಇಮೇಜ್ ಚೊಲು ಲೇಸ್ ನಡ್ನುಂಟುಂಡು ಇಂಗಂತೆ ಲೇಸ್ ಕುತ್ತಾರ್ಲು ನೇರಸರನ್ನು ನಡ್ನತ್ತು. ಈ ಲೇಸಲು ಜಿಲ್ಲೆಯ ತಲೆಮುಪ್ಪಾಯಿ ರೋಟರಿ ಸತೀಶ್ ಬೋಲಾರ್ ಮೂಪತನತ್ತು ರೋಟರಿ ಕ್ಲಬ್ ಸಮಾಜ ಸೇವೆ ಹಾಕೊಂಡುಂಡು ವೆನ್ಲಾಕ್ ಆಸ್ಪತ್ರೆಗೆ 6 ಡಯಾಲಿಸಿಸ್ ಮಿಷನ್ ಕೊಡ್ತರು. അങ്ങനെ ಬೇರೆ ಬೇರೆ ನೆಲೆಯಲ್ಲಿ ಸಮಾಜಕ್ಕೆ ಮೇನತ್ ಹಾಕೊಂಡುಂಡು ಆಯ್ತು ಇದು ಆಲ್ಮಾರ್ಗ್ ತೆರೆഞ്ഞിട്ടില്ല. അങ്ങനെ ಇದಕ್ಕೆ ಮುತ್ತು ಆಲ್ಮಾರ್ಗ್ ತೆರೆಪಾಟ್ರ ನೆಲೆಯಲ್ಲಿ ಇಂಗಂತೆ ಲೇಸ್ ನಡ್ನುಂಟುಂಟು ರವೀಂದ್ರ ಶೆಟ್ಟಿ ಉಲಿದೊಟ್ಟು ತಂತು. ರೋಟರಿ ಜಿಲ್ಲೆ 3181 ಈ ಒಂದು ಜಿಲ್ಲೆಯಿಂದ ನಮ್ಮ ರೋಟರಿಯ ಜಿಲ್ಲಾ ಗವರ್ನರ್ ಆಗಿರತಕ್ಕಂಥ ರವೀಂದ್ರನಾಥ್ ಭಟ್ ಅವರ ನೇತೃತ್ವದಲ್ಲಿ ನಮ್ಮ ರೋಟರಿ ಪಬ್ಲಿಕ್ ಇಮೇಜಿನ ಚೇರ್ಮನ್ ಆಗಿರತಕ್ಕಂಥ ಸತೀಶ್ ಬೋಲಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ರೋಟರಿಗೆ ಬರತಕ್ಕಂಥ 2024-25 ರೋಟರಿ ಜಿಲ್ಲಾ ಗವರ್ನರ್ ಆಗಿರುವಂತ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಗೌರವಾನ್ವಿತ ರೋಟೇರಿಯನ್ ವಿಕ್ರಮ್ ದತ್ತರ್ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ರೋಟರಿ ಸದಸ್ಯರ ನೇತೃತ್ವದಲ್ಲಿ ಒಂದು ಪಬ್ಲಿಕ್ ಇಮೇಜ್ ಈ ಸಾರ್ವಜನಿಕರಿಗೆ ರೋಟರಿ ಎಂಬುವಂಥದ್ದು ಏನು ತೋರಿಸುವಂತ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ 10-16 ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ಶಿಬಿರ ಆಗಿರ್ಬೋದು, ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುವಂತದ್ದಾಗಿರ್ಬೋದು, ಅಥವಾ ಕೃತಕ ಕಾರಣ ನೀಡುವಂತಾಗಿರ್ಬೋದು, ಕನ್ನಡಕ ವಿತರಣೆ ಆಗಿರ್ಬೋದು, ಪರಿಸರವನ್ನು ಸ್ವಚ್ಛವಾಗಿರುವಂತ ಗಿಡಗಳನ್ನ ನೆಡುವಂತದ್ದು ಮತ್ತು ಗಿಡಗಳನ್ನ ವಿತರಿಸುವಂತದ್ದಾಗಿರ್ಬೋದು, ಕೃಷಿಕರಿಗೆ ಮಾಹಿತಿಯನ್ನ ಕೊಡುವಂತದ್ದಾಗಿರ್ಬೋದು, ಬಹಳಷ್ಟು ಅಂಗನವಾಡಿಗೆ ಸಹಕಾರ ನೀಡುವಂತದ್ದಾಗಿರ್ಬೋದು, ನಮ್ಮ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ನೀಡುವಂತ ಕೆಲಸ ಆಗಿರ್ಬೋದು, ಸೋಲಾರ್ ವಿದ್ಯುತ್ ಅನ್ನ ನೀಡುವಂತದ್ದಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ನಾವು ಈ ಭಾಗದಲ್ಲಿ ಮಾಡ್ತಾ ಬಂದಿದ್ವಿ. ಇವತ್ತು ರೋಟರಿ ಅಂತ ಹೇಳಿದ್ರೆ ಇದೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ನಮ್ಮ ಪಲ್ಸ್ ಪೋಲಿಯೋ ಕಾಯಿಲೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಎತ್ತಿದ ಕೈ ಯಾವುದು ಅಂತ ಹೇಳಿದ್ರೆ ಇಡೀ ರಾಷ್ಟ್ರದ ಜೊತೆ ಕೈ ಜೋಡಿಸುವಂತ ನಮ್ಮ ರೋಟರಿ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಎನಿಸಿದೆ. ಈ ರೀತಿಯಾದ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ರೋಟರಿ ಕ್ಲಬ್ 1906ರಲ್ಲಿ 4 ಜನರಿಂದ
ಪ್ರಾರಂಭವಾದಂಥ ಅಮೆರಿಕದಲ್ಲಿ ಪ್ರಾರಂಭವಾದಂಥ ಈ ಒಂದು ರೋಟರಿ ಇವತ್ತು ಲಕ್ಷದಷ್ಟಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಟ್ರಾಫಿಕ್ ರೇ ಜಂಡಾಮತಿ ಎಸ್ಐ ಪ್ರವೀಣ್ ಬೆಲಿಯ ಬಿರುಂದರೈ ತಿಂತು ರೋಟರಿ ಕ್ಲಬ್ ರೇ ದೇರ್ಲಘಟ್ಟ ತಲೆಮುಪ್ಪಾಯ ರೂಪಾ ಶೆಟ್ಟಿ ಖಜಾಂಜಿ ಜೆ.ಪಿ. ರೈ ಪಿರಾಕ್ರೆ ತಲೆಮುಪ್ಪ ವಿಕ್ರಮ್ ದತ್ತ ಪುರುಷೋತ್ತಮ ಆಂಚನ್ ಸದಸ್ಯಮಾರಾಯ ಲತಾ ವಿಕ್ರಮ್ ಸೌಮ್ಯ ರವೀಂದ್ರ ಶೆಟ್ಟಿ ಪಿನ್ನ ಸದಸ್ಯಮಾರು ಈ ಲೇಸಲಿದ್ದಾರೆ. ಡಾಕ್ಟರ್ ಅನಂತನ್ ನನ್ನಿಚೊಂತು ಪಿ.ಡಿ. ಶೆಟ್ಟಿ ಲೇಸ್ ನಡಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಆಕೇರಿ ಆಯಿತು ಬಂಡೆ ವಾರ್ತೆ ಇದೇ ನೇರತ್ತು ನಿಂಗಲೆ ಮುನ್ನಲ್ ಬಂಡ ಅತ್ತರ್ತು ಲೋಕ್ಯಂಟಿಕರು ನಂಗಲೆ ನಿಂಗಲೆ ಪಿಸತೆ ಚಾನಲ್ ಪೊಸಕೊರಲ್.